ಎಲ್ಲ ನಮಸ್ತೆ. ನಾನು ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ಇವಾಗಲೇ ಸೌಜನ್ಯ ಹೋರಾಟ ನಡೀತಾ ಇದೆ. ಇದರ ಮಧ್ಯೆಯಲ್ಲಿ ನಾವು ನಮ್ಮ ಜನರಿಗೆ ಹೇಳ್ತಾ ಇದ್ದೀವಿ, ಯಾರಿಗೆಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಎಂಬುದನ್ನು ತಿಳಿಸಿ ಅಂತ. ಅದು ಅಲ್ಲದೆ ನಮಗೆ ಗೊತ್ತಿರುವ ಪ್ರಕಾರ ಹೇಳ್ತೀವಿ, ಕಾನೂನು ಪ್ರಕಾರ 480 ಪ್ರಕರಣಗಳು ಬೆಳ್ತಂಗಾಡಿ ಠಾಣೆಯಲ್ಲಿ ದಾಖಲಾದರು. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ 1000ಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನು, ಅಮಾಯಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರೋ ಜಾಗಗಳಿದೆ ಅಂತ. ಅದರಲ್ಲಿ ಒಂದು ಜಾಗವನ್ನು ತೋರಿಸ್ತೀನಿ ಬನ್ನಿ. ಇವಾಗ ಆ ಒಂದು ಜಾಗ ಅಂತ ಹೇಳಿದ್ರೆ, ಈ ಧರ್ಮಸ್ಥಳ ಗ್ರಾಮದ ಅಲ್ಲಿಯ ಧರ್ಮಾಧಿಕಾರಿ ಅವರಂತೆ ಅಲ್ಲ, ಅಲ್ಲಿ ಸ್ಥಳೀಯರೊಂದು ಗೂಂಡಾಗಿರಿನೇ ಇದೆ ಅವ್ರದ್ದು. ಒಂದಲ್ಲ, ಮುಂಚೆ ಹೇಳ್ತಾ ಇದ್ದೆ ನಾನು, ಅಲ್ಲಿ ನಾರಾಯಣ ಕಾಮತ್ತು. ಈ ನಾರಾಯಣ ಕಾಮಂತಿಗೆ ಒಂದು ಹೆಸರೇ ಹಾಕಿದ್ದಾರೆ ಅಲ್ಲಿಯವರು. ಆಡು ಮುಟ್ಟದ ಸೊಪ್ಪಿಲ್ಲ, ನಾರಾಯಣ ಕಾಮತ್ತು ಮುಟ್ಟದ ಹೆಣ್ಣಿಲ್ಲ ಅಂತ. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ 2000 ಇಸವಿಯಲ್ಲಿ ನಡೆದ ಈ ಘಟನೆ ಇದು. 2000 ಆ ಆಸ್ಪಾಸಿನಲ್ಲಿ ಆಗಿರೋ ಒಂದು ಘಟನೆ ಇದು. ಅಂದರೆ ಕಡಿಮೆ ಅಂದರೆ 14-15 ವರ್ಷದ ಹೆಣ್ಣು ಮಗಳು, ಅದನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಒಂದು ಮರದ ಬುಡದಲ್ಲಿಟ್ಟಿರೋದು. ಅವತ್ತಿನ HSC HSC ಚಂದ್ರಶೇಖರಯ್ಯ ಒಳನರಸೀಪುರ ಆ ಕಡೆಯವರು, ಅವರಿಗೆ ಸ್ಥಳೀಯರು ವಾಸನೆ ಬರುವ ದೂರು ಕೊಟ್ಟರು. ಇಲ್ಲಿ ಈ ಥರ ವಾಸನೆ ಬರ್ತಾ ಇದೆ ಅಂತೆ. ಒಂದು 4 ದಿನ ನಂತರ ಬಂದ ಇಲ್ಲಿಗೆ, ಈ ಸ್ಪಾಟಿಗೆ ಬಂದು ಆ ಮೃತದೇಹದ ಹತ್ರ ಒಂದು ವೈಟ್ ಪೇಪರ್ ಹಾಗೂ ಪಕ್ಕದಲ್ಲಿ ಒಂದು ಬಾಟ್ಲಿ ಇಟ್ಟು ಒಂದು ಫೋಟೋ ತೆಗೆದ ನಂತರ ಅವ ಏನದನ್ನು ಒಂದು ಮರಣೋತ್ತರ ಪರೀಕ್ಷೆ ಮಾಡೋದೋ ಇದು ಯಾವುದನ್ನೂ ಮಾಡಿಲ್ಲ. ಅವ ಅಲ್ಲೇ ಊತಾಕಿದ್ದಾನೆ. ಅದೇ ಜಾಗಕ್ಕೆ ನಾನು ಬಂದಿದ್ದೀನಿ. ಊತಾಕಿರೋ ಜಾಗ ನೋಡಿ, ನನಗೆ ತೋರಿಸಿದ ಪ್ರಕಾರ ಈ ಜಾಗ, ಇಷ್ಟು ಜಾಗ ಇವಳೊಂದು ಹಳ್ಳ ಬಿದ್ದಿದೆ. ಒಂದು 4 ಅಡಿ, ಇಲ್ಲಿ ಒಂದು 4 ಅಡಿ ಆಳ ಇರ್ಬೋದು ಇಲ್ಲಿ ಹಾಕಿರೋದು. ಅದು 20-22 ವರ್ಷ ಹಿಂದೆ. ಇದಕ್ಕೆ ನಾನು ಕೇಳ್ತಾ ಇರೋದು, ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಸಾವಿರಾರು ಕೊಲೆಗಳಾಗಿದೆ, ಇದು ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀವಿ. ನಾನು ಅದಕ್ಕೆ ಹರೀಶ್ ಪುಂಜೆ, ಇಲ್ಲಿಯ ಬೆಳ್ತಂಗಾಡಿ ತಾಲೂಕಿನ MLA ಹರೀಶ್ ಪುಂಜೆ ಅವರಿಗೆ ಈ ಒಂದು ಚಾಲೆಂಜ್ ಆಗ್ತಾ ಇದ್ದೀನಿ. ನಿಮಗೆ ತಾಕತ್ತು ಇದನ್ನು ಸ್ವೀಕರಿಸಬೇಕು ನೀವು. ನಾವು ತಪ್ಪಾಗಿ ಹೇಳ್ತಾ ಇದ್ದರೆ ನಮ್ಮನ್ನು ನೇಣಾಕಿ, ನಾವು ಅದಕ್ಕೂ ತಯಾರಾಗಿದ್ದೀವಿ. ನೀವು ಇದನ್ನು ಅಧಿವೇಶನ ಚರ್ಚೆ ಮಾಡಿ. ನೀವು ನಾವು ಅವರ ಮನೆಯವರಿಗೆ ಒಂದು ನಕಲಿ ಪೇಜ್ ಹಾಕಿ ಅದರಲ್ಲಿ ಮನೆಯವರ ಹೆಸರು ಫೋಟೋ ಹಾಕಿದ್ವಿ ಅಂತಲ್ಲ, ಅದನ್ನು ದೂರು ಕೊಡಿ, ಎಂಕ್ವೈರಿ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿ ಕಳಿಸಿ. ಆದರೆ ಇಂಥದ್ದಿದೆಯಲ್ಲ, ಇಂಥದ್ದೊಂದು ಜಾಲತಾಣದಲ್ಲಿ ಬರ್ತಾ ಇರುವಾಗ, ಇದು ಜಾಲತಾಣ ನಾವು ಆಗ್ತಾ ಇದ್ವಿ, ಇಂಥದೊಂದು ಸುದ್ದಿಗಳನ್ನ ಜಾಲತಾಣ ಬರುವಾಗ ಇದನ್ನು ಚರ್ಚೆ ಮಾಡಿ ನಾವೇ ಬರ್ತೀವಿ. ಇದು ಯಾವ ಕಾನೂನು ಪ್ರಕಾರವಾಗಿ ಅಂತ ನಾನು ಸ್ಪಷ್ಟವಾದ ಸ್ಪಾಟ್ ತೋರಿಸ್ತೀನಿ. ಇಲ್ಲಿ ಇಲಾಖೆಯವರು ಬನ್ನಿ, ಎಂಕ್ವೈರಿ ಮಾಡಿ. ಇಲ್ಲಿ ಅಸ್ಥಿರ ಪಂಜರ 100% ಇದೆ. ಒಂದು ಪೀಸ್ ಆದ್ರೂ ಸಿಗುತ್ತೆ. ಇದರ ಪ್ರಕಾರವಾಗಿ ಉಳಿದ ಪ್ರಕರಣವನ್ನು ತೆರಿಬೋದು. ಅಂದರೆ ಆ ಪೊಲೀಸ್ ಅಧಿಕಾರಿಯನ್ನು ಹಿಡಿದರೆ ಸಾಕು, ಎಲ್ಲ ಸತ್ಯ ಗೊತ್ತಾಗುತ್ತೆ. ಅವ್ರು ಏನಂತ ಹೇಳಿದ್ರೆ 14-15 ವರ್ಷ ಹೆಣ್ಣು ಮಗಳು, ಇದನ್ನು ಬಂದು ಜನರಿಗೆ ಹೇಳಿದ್ರಂತೆ ಒಂದು 35-40 ವರ್ಷ ಆಗಿದೆ ಅಂತ. ಇದೇ ರೀತಿಯಲ್ಲಿ ಎಲ್ಲ ಪ್ರಕರಣಗಳನ್ನು ಇದೇ ರೀತಿಯಲ್ಲಿ ಹೇಳಿ ಮುಚ್ಚಾಕ್ತಾ ಇರೋದು. ಸಣ್ಣ ಹೆಣ್ಣು ಮಕ್ಕಳಂತ ಯಾರು ಹೇಳ್ತಾ ಇಲ್ಲ. ಮೊದಲೇ ಅಂಥವನ್ನು ತನಿಖೆ ಮಾಡಲೇಬೇಕು. ಆವಾಗ ಪ್ರತಿಯೊಂದು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಪಾಣಮಂಗಳೂರಿನ ಒಂದು ಹೆಣ್ಣು ಮಗಳು ಮಿಸ್ ಆಗಿತ್ತಂತೆ. ಲಂಗ ಲವನೆ ಈ ಥರ ಡ್ರೆಸ್ ಇತ್ತು. ಇದನ್ನೇರ ಅವತ್ತು ಪಾಣಮಂಗಳೂರಲ್ಲಿ ಮಿಸ್ ಆಗಿರೋ ವಿಷಯವನ್ನು, ಇಲ್ಲ ಇವರು ಈ ಬಾಡಿ ಸಿಕ್ಕಿರೋ ವಿಷಯವನ್ನು ಠಾಣೆಗೆ ತಿಳಿಸಿ ಕೊಟ್ಟರು ಆಗ್ಬೋದಿತ್ತು, ಎಲ್ಲ ಪೇಪರ್ಗಳಲ್ಲಿ ಹಾಕಿರೋ ಆಗ್ಬೋದಿತ್ತು. ಯಾರಾದರೂ ಇದ್ರೆ ಬರ್ಬೋದಿಲ್ಲ, ಆ ಬಟ್ಟೆ ಯಾವುದು ನೋಡಿ ಆ ಥರ ಕಾಣೆಯಾಗಿರೋದಿಲ್ಲಿ, ಇದನ್ನೆಲ್ಲ ಹುಡುಕ್ಬೋದು. ಇದು ಪೊಲೀಸ್ ಇಲಾಖೆ ಕೆಲಸ. ಆದರೆ ಏನಂತ ಹೇಳಿದ್ರೆ, ಇಲ್ಲಾಗಿರುವಂಥ ಧರ್ಮಸ್ಥಳ ಆಗ್ತಾ ಇರುವಂಥ ಯಾವುದೇ ಪ್ರಕರಣ ದಾಖಲಾಗ್ತಾ ಇಲ್ಲ. ಯಾರು ಹುಡ್ಕೋಣ, ಎಲ್ಲೋಗೋಣ? ಇವರು ಏನೋ ಬಟ್ಟೆ ಆದರೂ ಇಂಥ ಬಟ್ಟೆ ಹಾಕಿರೋದು ಅಂತೇಳಿ ಆ ಅಮ್ಮ ಅಪ್ಪನಿಗೆ ಆ ಬಾಡಿ ಆದರೂ ರಿಟರ್ನ್ ಕೊಡ್ಬೋದಿತ್ತಲ್ಲ. ಎಷ್ಟೋ ಟೈಮಿಂದ ಹುಡುಕ್ತಾ ಇರ್ಬೋದು. ಆ ತಂದೆ ತಾಯಿ ಎಷ್ಟೋ ಟೈಮಿಂದ ಕಣ್ಣೀರು ಹಾಕ್ತಾ ಇರ್ಬೋದು.
ಒಂದು ಮೃತದೇಹ ಸಿಕ್ಕಿ ಅವರು ಅದನ್ನು ಅದರ ಹಿಂದೂ ಹಿಂದೂ ಅಲ್ಲದ್ರೆ ಕ್ರಿಶ್ಚಿಯನ್ ಮುಸ್ಲಿಂ ಅವರದ ಪದ್ಧತಿ ಮುಖಾಂತರವಾಗಿ ದಪನ ಮಾಡಿದರೆ ಅವ್ರಿಗೂ ನೆಮ್ಮದಿ ಇರುತ್ತೆ. ಆಯ್ತು, ಮಗಳಿದ್ದಳು ಈ ಥರ ಓದಲ್ಲ ಅಂತ ಹೇಳ್ಬೋದು. ಇದು ಯಾವುದು ಇಲ್ವಲ್ಲ, ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಈ ಥರ ಕಾಯ್ತಾ ಇರಲ್ವ. ಆ ತಂದೆ ತಾಯಿಯವರು ಹೋಗೋ ಮಕ್ಕಳನ್ನ ನೋಡ್ತಾ ಯಾವ ಥರ ಅವ್ರ ಮುಖಭಾವನೆ ಇರ್ಬೋದು, ಅಯ್ಯೋ ಅದು ನನ್ನ ಮಗಳಾಗಿರ್ಬೋದು, ಇದು ನನ್ನ ಮಗಳಾಗಿರ್ಬೋದು, ಇವತ್ತು ಬರ್ಬೋದಾ, ನಾಳೆ ಬರ್ಬೋದಾ, ಕಾಯ್ತಾ ಇಲ್ವಾ. ಇದಕ್ಕೆ ಅಧಿಕಾರಿಯವರು ಸರ್ಕಾರ ಸಂಬಳ ತೆಗೆದು ನಮ್ಮ ತೆರಿಗೆ ದುಡ್ಡಲ್ಲಿ ಅವರ ಜೀವನ ನಡೆಸ್ತಾ ಇವ್ರಿಗೆ ಏನಕ್ಕೆ ಈ ಥರ ಕೆಲಸ ಮಾಡಬೇಕು? ಇವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ವಾ? ಇವರ ಸಂಬಂಧಿಕರಿಗೆ ಹೆಣ್ಣು ಮಕ್ಕಳು ಇಲ್ವಾ? ಇವರ ತಾಯಿ ಹೊಟ್ಟೆಗೆ ಹುಟ್ಟಿದ ಅಲ್ಲವ ಇವರಲ್ಲ? ಏನಕ್ಕೆ ಈ ದೇಶದ್ರೋಹ ಕೃತ್ಯಗಳನ್ನು ಮಾಡಬೇಕು? ಇವ್ರಿಗೆ ಯಾವ ರೀತಿಯಲ್ಲಿ ವರ್ಣನೆ ಮಾಡಬೇಕು? ಇವರು ಏನಂತ ಹೇಳ್ಬೇಕು? ನಾನು ಈ ಮುಂಚೆನೇ ಹೇಳ್ತಾ ಇದ್ದೇನೆ, ಅತ್ಯಾಚಾರ ಅಡಗುತಾನ ಅಂತ. ಇದಕ್ಕೆ ನಾವು ಹೇಳ್ತಾ ಅತ್ಯಾಚಾರ ಅಡಗುತಾನ ಅಂತ, ಬೇರೆ ಯಾವುದೇ ಉದ್ದೇಶಕ್ಕಲ್ಲ. ನಾವು ಯಾರ್ದು ತೇಜೋವಧೆ ಮಾಡ್ತಾ ಇಲ್ಲ. ಅದೇ ಸತ್ಯಾಸತ್ಯ ಗೊತ್ತಾಗಬೇಕು. ಇಂಥ ಆಗಿರುವಂಥ ಘಟನೆ ಇನ್ನೊಮ್ಮೆ ತನಿಖೆ ನಡೆಸಬೇಕು. ಈ ಇಂತನೇ ನಮ್ಮ ಒಂದು ವರದಿ ಮಾಡಿ ಬೆಳ್ತಂಗಡಿ ಠಾಣೆಯಲ್ಲಿ 1 ವರ್ಷಕ್ಕೆ 300 ಹೆಣ್ಮಕ್ಳೇನ ಕಾಣೆಯಾಗೋ ಪ್ರಕರಣ ದಾಖಲಾಗ್ತಾ ಇದೆ ಅಂತ ಹೇಳ್ತಾರೆ. 200 300 ಅಲ್ಲ, ಸಾವಿರಾರು ಇದೆ. ಅದಕ್ಕೇನೆ ಇವಾಗ ಅಣ್ಣಪ್ಪ ಸ್ವಾಮಿ ಎದ್ದು ನಿಂತು ಏನೋ ಒಂದು ಗತಿ ಇವರೇ ಕಾಣಿಸಲೇಬೇಕಂತೇಳಿ ಎದ್ದು ನಿಂತು ನಮ್ಮ ಈ ಮಹೇಶನ ಹೋರಾಟಗಾರರೊಂದಿಗೆ ಕೈ ಜೋಡಿಸಿ ಇಂಥ ವಿಷಯವನ್ನೆಲ್ಲ ಹೊರ ಹಾಕ್ತಾ ಇರೋದು. ಇವಾಗ ಕರ್ನಾಟಕ ಸರ್ಕಾರಕ್ಕೂ MLA ಮಾಡದಿದ್ರು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನೋಡಿ, ಈ ಸೌಜನ್ಯ ಹೋರಾಟ ನಡೀತಾ ಇದೆ, ಅದರೊಂದಿಗೆ ಈ ಪ್ರಕರಣ ಏನಂತ ಸ್ವಲ್ಪ ಎಂಕ್ವೈರಿ ಮಾಡಿ, ಅದು ಏನಾ ಪೊಲೀಸ್ ಅಧಿಕಾರಿ ಅದ ಅವನ ಮೇಲೆ FIR ದಾಖಲು ಮಾಡಿ, ಆ ನಂತರ ಒಂದು ಇದನ್ನು ತನಿಖೆ ಮಾಡಿಸಿ. 100% ಇಲ್ಲಿಂದ ನಾನು ಅಸ್ಥಿ ಪಂಜರ ತೆಗೆದುಕೊಡ್ತೀವಿ. ಅವನ ತನಿಖೆ ನಡೆಸಬೇಕು. ಆ ನಂತರ ಮುಂದಿನ ತನಿಖೆಯನ್ನು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಜನರು ಧರ್ಮಸ್ಥಳ ಅಂದರೆ ಅಷ್ಟೊಂದು ಪವಿತ್ರ ದೇವಸ್ಥಾನ, ಅಯ್ಯೋ ಅದಕ್ಕೆ ಕಲಂಕ ತರ್ತ ಅಂತ ಹೇಳ್ತಾ ಇದ್ದಾರೆ. ಅದಲ್ಲ, ಇದು ತೋರಿಸ್ಕೊಡ್ಬೇಕು. ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು. ಎಲ್ಲದಕ್ಕೂ ದುಡ್ಡು ಅಂತ ಹೋಗೋದಲ್ಲ, ನ್ಯಾಯಯುತವಾದ ಸ್ವಲ್ಪ ಸೇವೆಯನ್ನು ಮಾಡಿ ಅಂತ ಈ ಮೂಲಕ ನಾವು ಸರ್ಕಾರಕ್ಕೂ ಒಂದು ಮನವಿ ಮಾಡ್ತಾ ಇದ್ದೀವಿ.